ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಸ್ವಾದಿಷ್ಟ ಭರಿತ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವಿಮಲಾ ಅವರು. ಯಾವೆಲ್ಲ ಅಡುಗೆ ಹೇಳ್ಕೊಡ್ತಾರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನದ ಊಟಕ್ಕೆ ಅಥವಾ ಸಂಜೆ ಕುರುಕುಲು ತಿಂಡಿ, ಇಂಥದ್ದೆಲ್ಲ ಡಿಶಸನ್ನು ಹೇಳ್ಕೊಡ್ತಾರೆ. ನೋಡೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ ಮೇಡಮ್ ತಾವು? ಸುರತ್ಕಲ್ ಇಲ್ಲೇ ಹತ್ರದಿಂದ. ಓಕೆ. ಸೊ ನಮ್ಗಿವತ್ತು ಎಲ್ಲಿದು ಅಡಿಗೆ? ಮಂಗಳೂರಿದ್ದ? ಎಲ್ಲಿದು? ಮಂಗಳೂರಿದಲ್ಲ, ಇದು ನಿಜವಾಗಿ ಆದ್ರೆ ಮಂಗಳೂರಿನವ್ರು ಈಗ ಮಾಡ್ಲಿಕ್ಕೆ ಕಲ್ತಿದ್ದಾರೆ. ಇದು ನಾನು ನನ್ನ ಅತ್ತೆಯಿಂದ, ಆಂಧ್ರದಲ್ಲಿ ಇದ್ರು ನನ್ನ ಅತ್ತೆ, ಅವರ ಬಳಿ ನಾನು ಕಲ್ತಿದ್ದು. ಓ, ನಿಮ್ಮ ಅತ್ತೆ ಆಂಧ್ರದವರು. ಸೊ ನೀವು ಕೂಡ ಆಂಧ್ರದವರ? ಹೇಗೆ? 2 ವರ್ಷ, ನಾವು ಒಂದು 2 ವರ್ಷ ಅಲ್ಲಿ ಇದ್ದೆವು. ನಾನು ನನ್ನ ಹಸ್ಬೆಂಡ್ ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರದಲ್ಲೇ. ಹಾಗೆ ಮದುವೆ ಆದ್ಮೇಲೆ ನನಗೆ ಅಲ್ಲಿದ್ದು ಹವಾ ಸ್ವಲ್ಪ ಹೊಂದಾಣಿಕೆ ಆಗ್ಲಿಲ್ಲ, ಹಾಗೆ ನಾವು ಊರಿಗೆ ಬರ್ಬೇಕಾಯ್ತು. ಓಕೆ. ಆದ್ರೆ ತೆಲುಗು ಬರುತ್ತೆ, ಅದರಿಂದಾಗಿ ಸ್ವಲ್ಪ ತೆಲುಗು ಟಚ್ ಇದೆ. ಓಕೆ. ಸೊ ಈಗ ನಮ್ಗೆ ತೆಲುಗು ಅಂದ್ರೆ ಆಂಧ್ರದ ಡಿಶ್ ಹೇಳ್ಕೊಡ್ತಾ ಇದ್ರ? ಎಲ್ಲಿದು? ಇದು ನಾನು ಕಲ್ತಿದ್ದು ಮಾತ್ರ ಆಂಧ್ರದಲ್ಲೇ. ಸಾಧಾರಣ ಇಲ್ಲಿ ಆಲ್ಮೋಸ್ಟ್ ಬಿಜಾಪುರ ಆಚೆ ಕಡೆ ಎಲ್ಲ ಮಾಡ್ತಾರೆ ಇದು ಜೋಳದೊಡೆ. ಸೊ ಎತ್ತಲಿಂದ ಎಲ್ಲಿಯವರೆಗೂ? ಹೌದು. ಓಕೆ. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ ಇವತ್ತು? ಇವತ್ತು ಪಾಪ್ಕಾರ್ನ್, ಅದು ಜೋಳ ಇದೆಯಲ್ಲ ಅದ್ರದ್ದು ನಾನು ವಡೆ ಮಾಡ್ಲಿಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ವಡ? ಹೌದು. ಸೊ ಕಾರ್ನ್ ವಡ ಹಾಗೆ ಬುಟ್ಟ ಮಾಡಿನೂ ತಿನ್ಬಹುದು, ಸ್ವಲ್ಪ ಹಾಗೆ ಸುಟ್ಟು, ಅದು ಚೆನ್ನಾಗಿರುತ್ತೆ. ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ ಆ ಥರ ಮತ್ತೆ ಹೆಲ್ದಿ. ಓಕೆ, ವಿಲ್ ಸ್ಟಾರ್ಟ್. ಸೊ ಹೇಗೆ ಫಸ್ಟ್ ಏನ್ ಮಾಡ್ಕೊಳ್ಬೇಕು? ಫಸ್ಟಿಗೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ಮೇಡಮ್. ಗ್ರೈಂಡ್ ಮಾಡ್ಲಿಕ್ಕೆ? ಸೊ ಚಿಕ್ಕದು ಮಿಕ್ಸಿ ಸಾಕ? ಮಿಕ್ಸಿ ಜಾರ ಚಿಕ್ಕದೇ ಸಾಕು. ತಗೊಳ್ಳಿ, 1 ಸ್ಪೂನ್ ಬೇಕು. ಸೊ ಹಾಗೆ ಆ ಕಾಳುಗಳನ್ನ ತೆಗೆದು ಇಟ್ಕೊಂಡಿದ್ದು? ಹೌದು. ಇಷ್ಟನ್ನ ಮಾತ್ರನಾ? ನೀರೇನಾದ್ರೂ ಹಾಕೊಳ್ಬೇಕಾ? ಬೇಡ ಬೇಡ, ನೀರು ಬೇಡ. ಖಾಲಿ ಹಾಗೆ. ತುಂಬಾ ಎಳೆದಲ್ವಾ, ನೀರು ಬಿಟ್ಕೊಳ್ತದೆ ಅದೇ. ಹೇಗೆ? ತರಿ ಮಾಡ್ಕೊಳ್ಳ? ರುಬ್ಕೊಳ್ಬೇಕು. ತರಿಯಾಗಿ ರುಬ್ಕೊಳ್ಬೇಕು. ನಾವು ಚಟ್ಟಂಬಡೆ ಏನಂತೀವಿ ನೋಡಿ, ಆ ಥರ. ಹಾ. ಸೊ ಇದು ಕಡಲೆಬೇಳೆಯ ಬದಲು ಕಾರ್ನ್ ಹಾಕ್ತಾ ಇದ್ದೀರಿ? ಇಷ್ಟು ಸಾಕಲ್ಲ? ಬೌಲ್ ಬೇಕು. ಇದಕ್ಕೆ ಹಚ್ಚಿಟ್ಟ ನೀರುಳ್ಳಿ ಬೆರೆಸ್ತಾ ಇದ್ದೇನೆ. ಈರುಳ್ಳಿ ಜಾಸ್ತಿ ಹಾಕೊಳ್ಬೇಕಾಗತ್ತೆ? ಹೌದು, ಈರುಳ್ಳಿ ಜಾಸ್ತಿ. ಆಮೇಲೆ ಹಚ್ಚಿಟ್ಟ ಹಸಿಮೆಣಸು, ಹಚ್ಚಿಟ್ಟ ಕರಿಬೇವು ಸೊಪ್ಪು, ಇದು ಸ್ವಲ್ಪ ಶುಂಠಿ, ಮತ್ತೆ ಇದು ಕೊತ್ತಂಬರಿ ಕಾಳು. ಓ, ಹಾಗೆ ಹಸಿಯಾ? ಹೌದು. ಮತ್ತೆ ಇದು ಎಳೆದಾದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುವ ಸಾಧ್ಯತೆ ಇದೆ. ಈರುಳ್ಳಿನ ಹಸಿದೆ ಹಾಕ್ತಿದ್ದೇವಲ್ಲ ನಾವು, ನೀರು ಬಿಟ್ಕೊಳ್ಳಿಕ್ಕೆ ಚಾನ್ಸ್ ಇರೋದ್ರಿಂದ ಸ್ವಲ್ಪ ನಾವು ಅಕ್ಕಿ ಹಿಟ್ಟು ತಗೊಳ್ಳಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಕೈಯಲ್ಲೇ. ಸೊ ತಕ್ಷಣವೇ ಇದು ವಡೆ ತಟ್ಟಿ ಹಾಕೊಳ್ಳೋದಾ? ಹೌದು. ಓಕೆ. ಹಾಗಾದ್ರೆ ಎಣ್ಣೆ ಇಟ್ಕೊಂಡ್ಬಿಡ್ಲಾ? ಹಾಂ,
ಎಣ್ಣೆ ಬಿಸಿ ಒಟ್ಟೊಟ್ಟಿಗೆ ಆಗೋಗುತ್ತೆ. ಹೌದು ಹೌದು. ಓಕೆ, ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆಂತ ಹೇಳಿದರೆ ಇಟ್ಸ್ ವೆರಿ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಹಾಗೆಯೇ ಇದರಲ್ಲಿ ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್ ಇದು. ಹಾಗಾಗಿ ಯಾವುದೇ ವಯಸ್ಸಿನವರು ಕೂಡ ಆರಾಮ್ಸೆ ಯಾವುದೇ ರೀತಿಯಾದಂಥ ಕರಿದ ಐಟಮ್ ಆಗಿರಲಿ ಏನೇ ಆಗಿರಲಿ ಇದನ್ನು ಮಾಡ್ಕೊಳ್ಬೋದು. ಸೊ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದು ಸಂಜೆ ಟೀಗೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ. ಹ್ಞೂ ಬಿಸಿ ಬಿಸಿ ಮಳೆ ಬರುವಾಗ. ಮಳೆ ಬರುವಾಗಂತೂ ಈ ಥರ ಫ್ರೈಡ್ ಐಟಮ್ಸ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಬರೀ ಅಕ್ಕಿ ಹಿಟ್ಟು ಹಾಕಿದೆಯಲ್ಲ, ಗರಿ ಗರಿಯಾಗಿ ಬರುತ್ತೆ. ಅಂಟು ಬಂದಿದೆ, ಗೊತ್ತಾಗ್ತಾ ಇದೆ. ಹೌದು, ಅಂಟಿದೆ ಅದರಲ್ಲಿ. ಅದು ರುಬ್ಬುವಾಗಲೇ ಅಂಟು ಬಿಟ್ಕೊಳ್ತದೆ. ಇದಕ್ಕೆ ಸ್ವಲ್ಪ ರವೆ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ರವೆಯಲ್ಲಿ ಹೊರಳಿಸಿ ಹಾಕೊಂಡ್ರು ಇನ್ನೂ ಚೆನ್ನಾಗಿ ಬರ್ಬೋದು. ಇದು ತೆಗಿತೀನಿ, ಇದು ಸ್ವಲ್ಪ ಆಗಿದೆ ಅಲ್ಲ ಇದು? ಸರಿಯಾಗಿದೆ. ಸೊ ಅತ್ತೆಯಿಂದ ಕಲ್ತಂತ ಒಂದು ಡಿಶ್ ಅಲ್ವಾ ಇದು? ಹೌದು. ಸೊ ಆಂಧ್ರದ್ದು ಬೇರೆ ಏನೆಲ್ಲ ಡಿಶ್ ಕಲ್ತಿದ್ದೀರಿ ಅತ್ತೆಯಿಂದ? ತುಂಬಾ ಫುಡ್ ಎಲ್ಲ ಖಾರ. ಹಾ ಆಂಧ್ರ ಡಿಶಸ್ ಆಬ್ವಿಯಸ್ಲಿ. ಸೊ ಆಂಧ್ರ ಅಂದ ತಕ್ಷಣ ಅದೆಲ್ಲ ಖಾರ ಖಾರ ಜಾಸ್ತಿ ಇರುತ್ತೆ. ಹೌದು. ಸೊ ನಿಮ್ಮ ಅತ್ತೆ ಹೇಳ್ಕೊಟ್ಟಿದಂಥ ಡಿಶಲ್ಲಿ ತುಂಬ ಇಷ್ಟವಾಗಿರುವಂಥ ಪದೇ ಪದೇ ರಿಪೀಟೆಡ್ಲಿ ಮಾಡುವಂಥ ಡಿಶ್ ಯಾವುದು? ನಾನು ಹೆಚ್ಚಾಗಿದ್ದೇ ಮಾಡ್ತೇನೆ ಇದನ್ನೇ. ಯಾರು ಎಲ್ಲ ವಿದ್ಯೆಯನ್ನು ಹುಡ್ತಾನೆ ಎಲ್ಲ ಕಲ್ತ್ಕೊಂಡು ಖಂಡಿತವಾಗ್ಲು ಅದೇ ಕಲಿಯುವಾಗ ಅದಕ್ಕೆ ಏನಾದರೂ ಮಿಸ್ಟೇಕ್ಸ್ ಆದ್ರೂ ಕೂಡ ಬೇಜಾರು ಮಾಡ್ಕೊಳ್ಬಾರ್ದು. ತಪ್ಪಾದ್ರೆ ಅದನ್ನು ತೀಡಿ ಅದನ್ನ ಸರಿ ಮಾಡ್ಕೊಳ್ಬೇಕು. ಸೊ ಎಲ್ಲ ಸೈಡ್ಸ್ ಎಲ್ಲ ಬ್ರೌನ್ ಬರೋವರೆಗೂ, ಕಂದು ಬಣ್ಣ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಎಸ್. ಸೊ ಕಾರ್ನ್ ವಡಾ ಇಸ್ ರೆಡಿ ಅಲ್ಲ? ರೆಡಿ. ಬಿಸಿ ಬಿಸಿಯಾದ ಕಾರ್ನ್ ವಡೆ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡೇ ಬೇಡಣ್ಣ. ಸೊ ತಡ ಬೇಡ, ತಗೊಳ್ಳಿ ನೋಡಿ ಟೇಸ್ಟ್. ಸೊ ಬಿಸಿ ಬಿಸಿ ಟೇಸ್ಟ್ ನೋಡ್ಬೇಕಲ್ಲ? ಬಿಸಿ ಆಗ್ಬೇಕಾ ತಣ್ಣಗಾಗಬೇಕು? ಇಲ್ಲ, ಬಿಸಿ ಇದ್ರೆ ಬೆಟರ್. ಸೊ ವಡಾ ಎಲ್ಲ ಬಿಸಿ ಇರಬೇಕು. ಹೌದು. ಸೊ ಸಾಸ್ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸಾಸ್ ಜೊತೆ ತಿನ್ಬೋದು. ಹೇಗಿದೆ? ಕ್ರಿಸ್ಪಿಯರ್ ಔಟ್ಸೈಡ್, ಸಾಫ್ಟ್ ಇನ್ಸೈಡ್. ಸೊ ಹೊರಗಡೆಯಿಂದ ಆ ಬೈಟ್ ಒಂದು ಕ್ರಿಸ್ಪಿನೆಸ್ ಇದೆ. ಆ ಬೈಟ್ ಮಾಡುವಾಗ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಈರುಳ್ಳಿ ಬಜೆ ಅಂತ ನಾವು ಹೇಳ್ತೇವೆ, ಅದೇ ಥರ ಅದಕ್ಕೆ ಧನ್ಯ ಹಾಕ್ತೇವೆ. ಹೌದು. ಸೊ ಹೋಲ್ ಧನ್ಯ. ಸೊ ನೀವು ಇದಕ್ಕೂ ಕೂಡ ಹಾಕ್ಕೊಂಡಿದ್ದೀರಿ. ಹೌದು. ತುಂಬ ಚೆನ್ನಾಗಿದೆ ಟೇಸ್ಟ್. ವೆರಿ ನೈಸ್. ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಸೊ ಕಾರ್ನ್ ವಡಾ ಈಸಿ ಕೂಡ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಾರ್ನ್ ವಡಾ ತಯಾರಿಸುವ ವಿಧಾನ: ಮೊದಲು ಕಾರ್ನ್ ಅಥವಾ ಜೋಳವನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಶುಂಠಿ, ಕೊತ್ತಂಬರಿ ಬೀಜ, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ವಡೆ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕಾರ್ನ್ ವಡಾ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಬಿಸಿ ಬಿಸಿ ಆದಂಥ ಕಾರ್ನ್ ವಡಾ ಹೇಗೆ ಮಾಡೋದು ನೋಡ್ಕೊಂಡ್ರಿ. ಸೊ ನೆಕ್ಸ್ಟ್ ರೆಸಿಪಿಗೆ ಎಲ್ಲ ತಯಾರಿ ಆಗ್ತಾ ಇದೆ, ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ, ನಾನಂತೂ ಕಾಯ್ತಾ ಇದ್ದೀನಿ. ಒಂದಂತೂ ಸಂಜೆ ಟೀ ಟೈಮ್ಗೆ ಆಗುವಂಥ ಕಾರ್ನ್ ವಡಾ ಸಖತ್ತಾಗಿತ್ತು. ಈಗ ಯಾವುದು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಒಂದು ಸ್ವೀಟ್ ಹೇಳಿಕೊಡ್ತಾ ಇದ್ದೇನೆ, ಪಾಯಸ. ಕಾರ್ನ್ ಫ್ಲೇಕ್ಸ್ ಇದು ಪಾಯಸ ಮಾಡುವ. ಸೊ ಎಲ್ಲ ಜಟ್ಪಟ್ ಆಗೋದು. ಕಾರ್ನ್ ಅಂದರೆ ನಿಮ್ಗೆ ತುಂಬ ಇಷ್ಟನೇ ಹೇಗೆ?
ಕಾರ್ನ್ ಆಯ್ತು, ಈಗ ಕಾರ್ನ್ಫ್ಲೇಕ್ಸ್. ಹೌದು, ಪಾಯಸ ಮಾಡೋಣ. ಪಾಯಸ. ಓಕೆ, ಶುರು ಮಾಡೋಣ. ಹೇಗೆ? ಈಗ ಒಂದು ಕಡಾಯಿ ಬೇಕು ನನಗೆ. ತಗೊಳ್ಳಿ. ಗ್ಯಾಸ್ ಆನ್ ಮಾಡಬೇಕಾ? ಹಾಂ, ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಾಜು ಕಿಸ್ಮಿಸ್ ಎಲ್ಲ ಹುರಿದುಕೊಳ್ಳೋಣ ಒಂಚೂರು ತುಪ್ಪದಲ್ಲಿ. ಡನ್. ಒಂದು ಸ್ಪೂನ್ ಬೇಕು ನನಗೆ. ಓ ಎಸ್, ತಗೊಳ್ಳಿ. ಒಂಚೂರು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ. ಹಾಂ, ಈಗ ಒಣ ದ್ರಾಕ್ಷಿ ಹಾಕಿ ಹುರಿಯೋಣ. ಸೊ ಕಾರ್ನ್ ಹೆಚ್ಚಾಗಿ ಇಷ್ಟ ಆಗುತ್ತೆ ಅನ್ಸುತ್ತಲ್ಲ ನಿಮಗೆ? ಸೊ ಬೇರೆ ಏನಾದರೂ ಬ್ರೇಕ್ಫಾಸ್ಟ್ಗೆ ಮಾಡುವಾಗ ಜೋಳದ ರೊಟ್ಟಿನೂ ಆಗುತ್ತಾ? ಜೋಳದ ರೊಟ್ಟಿನ ಟ್ರೈ ಮಾಡಲಿಲ್ಲ, ಇನ್ನೊಮ್ಮೆ ನೋಡಬೇಕು. ಇದು ಸೈಡಿಗೆ ಇಟ್ಕೊಳ್ಳುವ. ಓಕೆ. ಅದಕ್ಕೆ ಕಾಜು ಮತ್ತು ಬಾದಾಮ್ ಕಟ್ ಮಾಡಿಕೊಂಡಾಗ. ಸೊ ತಾವು ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್, ಗೃಹಿಣಿ. ಸೊ ಹೋಮ್ ಮೇಕರ್ ಅಲ್ವಾ? ಹೌದು. ಎಸ್. ಸೊ ಮನೆಯ ಹೋಮ್ ಮಿನಿಸ್ಟರ್ ತಾವು. ಹೌದು, ಸಂಬಳ ಇಲ್ಲದ ಕೆಲಸ. ಸಂಬಳ ಇಲ್ಲದ ಕೆಲಸ, ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಇರುವಂಥ ಕೆಲಸ ಅಲ್ವಾ? ಹೌದು ಹೌದು. ಇದೇ ತುಪ್ಪಕ್ಕೆ ಹಾಂ ಕಾರ್ನ್ಫ್ಲೇಕ್ಸ್ ಹಾಕೊಳ್ಳೋಣ. ಇದು ಆಲ್ರೆಡಿ ಹಾಗೆ ಇರುತ್ತಲ್ಲ, ಮತ್ತೆ ಪುನಃ ಇದನ್ನು ಹುರ್ಕೊಳ್ಬೇಕಾಗುತ್ತಾ? ತುಪ್ಪದ ಫ್ಲೇವರ್. ಹಾಂ, ಫ್ಲೇವರ್ಗೋಸ್ಕರ. ಬಟ್ ಯೂಶಲಿ ನಾವು ಕಾರ್ನ್ಫ್ಲೇಕ್ಸ್ ಇದನ್ನು ಹಾಲಲ್ಲಿ ಹಾಕಿ ಹಾಗೆ ತಿಂತಾರೆ. ಹೌದು. ಇದು ತೀರಾ ಸಾಫ್ಟ್ ಅನ್ಸಲ್ವಾ ನೀವು ಪಾಯಸಕ್ಕೆ ಹಾಕ್ಕೊಳ್ಳುವಾಗ? ಇಲ್ಲ, ತುಂಬ ರುಚಿಯಾಗಿರುತ್ತೆ. ಅಲ್ಲ, ಇದು ಪೂರ್ತಿಯಾಗಿ ಅದರಲ್ಲಿ ಮೆಲ್ಟ್ ಆಗಿ ಹೋಗೋದಿಲ್ವಾ? ಇಲ್ಲ, ಈ ರೀತಿ ಫ್ರೈ ಮಾಡಿದ್ರಿಂದ ನಿಮಗೆ ಆ ಕ್ರಂಚಿನೆಸ್ ಸಿಗುತ್ತಾ ಹೇಗೆ? ಇಲ್ಲ, ಸ್ವಲ್ಪ ಬೇಯಬೇಕಿದು. ಶಾವಿಗೆ ಪಾಯಸ ಎಲ್ಲ ಹೇಗಿರ್ತದೆ ಹಾಗೇನೆ ಬರುತ್ತೆ. ಈಗಂತೂ ಎಲ್ಲರೂ ಹೆಚ್ಚಾಗಿ ಕಾರ್ನ್ಫ್ಲೇಕ್ಸ್ ಇದನ್ನೆಲ್ಲ ಜಾಸ್ತಿ ಸೇವಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಡಯಟ್ಗೂ ಆಗುತ್ತೆ ಅಂತೇಳಿ, ಆ್ಯಂಡ್ ವೆರಿ ಹೆಲ್ದಿ ಫುಡ್. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬ ಉತ್ತಮ. ಹಾಗೇನೆ ಸಂಜೆಗೂ ಏನಾದರೂ ಲೈಟ್ ಆಗಿ ಬೇಕು ಅಂತ ಹೇಳಿದ್ರೆ ಇದು ಬೆಟರ್. ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಇಂಥದೆಲ್ಲ ಲೈಕ್ ಮಾಡ್ತಾರೆ ಎಲ್ಲರೂ. ಇದಕ್ಕೆ ಹಾಲು ಬಿಡ್ಸೋಣ ಈಗ. ಹಾಂ, ಸ್ವಲ್ಪ ಬೆಂದ ನಂತರ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಬೋದು. ಓಕೆ. ನಂದು ಇದರಲ್ಲಿ ಒಂದೇ ಡೌಟು ಅಂತ ಹೇಳಿದ್ರೆ, ಇದು ಪೂರ್ತಿ ಸಾಫ್ಟ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಕುತೂಹಲ. ಸಾಫ್ಟ್ ಆಗಲ್ಲ? ಆಗುತ್ತೆ. ಒಂದು ಕುದಿ ಬರಲಿ. ಸ್ವಲ್ಪ ತಣ್ಣಗಾದ ಹಾಗೆ ಸ್ವಲ್ಪ ಥಿಕ್ನೆಸ್ ಬರ್ತದೆ ಅದಕ್ಕೆ. ಇದು ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋ. ಓಕೆ. ಸೊ ಯೂಶ್ವಲ್ ಆಗಿ ನಾವು ಖೀರೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ. ಎಷ್ಟು ಸಿಹಿಗೆ ಅನುಸಾರವಾಗಿ ಅವರವರಿಗೆ, ಕೆಲವರು ತುಂಬ ಸಿಹಿ ಇಷ್ಟಪಡ್ತಾರೆ. ಸಾಕನ್ಸ್ತದೆ ನನಗೆ. ಇದಕ್ಕೆ ಇನ್ನೂ ಕಂಡೆನ್ಸ್ ಮಿಲ್ಕ್ ಎಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟ್. ಸೊ ಒಂದೇ ಡಿಶಲ್ಲಿ ನಾವು ಅದೆಷ್ಟೋ ಟೈಪ್ ನಾವು ಥಿಂಕ್ ಮಾಡ್ಬೋದು. ಆ್ಯಕ್ಚುಲಿ ಇದನ್ನೇ ಶುಗರ್ ಕ್ಯಾರಮಲೈಸ್ ನಾನು ಇದನ್ನು ನೀವು ಫ್ರೈ ಮಾಡ್ತಾ ಇರುವಾಗ ಅಂದ್ಕೊಂಡೆ. ಸೊ ಇದಕ್ಕೇನೆ ಸ್ವಲ್ಪ ಶುಗರ್ ಹಾಕಿ ಅದನ್ನು ಕ್ಯಾರಮಲೈಸ್ ಮಾಡಿ ಅದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡ್ರು ಅದನ್ನು ಪೀಸಸ್ ಆಗಿ ತಿನ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿ ಬರ್ಬೋದು. ಇದ್ರ ಜೊತೆಗೂ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅದು. ಇನ್ನಕ್ಕೆ ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡದ್ದು ಹಾಕೋಣ. ಓಕೆ. ಅದೇ ರೀತಿ ಆವಾಗ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ. ಸೊ ಶಾವಿಗೆ ಇಲ್ಲ ಮನೆಯಲ್ಲಿ, ಗೆಸ್ಟ್ ಬಂದರು ಏನಾದರೂ ಸ್ವೀಟ್ ಡಿಶ್ ಮಾಡ್ತೀನಿ ತಕ್ಷಣಕ್ಕೆ ಅಂತ ಹೇಳಿದ್ರೆ, ಸೊ ಡಯಟ್ ಕಾನ್ಷಿಯಸ್ ಇರೋರು ಅಂತೂ ಖಂಡಿತವಾಗ್ಲೂ ಮನೇಲಿ ಕಾನ್ಫ್ಲೆಕ್ಸ್ ಇರುತ್ತೆ. ಹೌದು. ಸೊ ಅದನ್ನು ಹಾಕೊಂಡು ಮಾಡ್ಕೊಳ್ಬೋದು. ಈಗ ಕುದಿ ಬರ್ತಾ ಇದೆ, ರೆಡಿ ಆಗಿದೆ ಇದೀಗ. ಸೊ ಇಟ್ಸ್ ರೆಡಿ. ಸೊ ಹೆಚ್ಚು ಹೊತ್ತು ಇಲ್ಲ. ಆಯ್ತಾ ಇದು ಫಿನಿಶ್? ಆಫ್ ಮಾಡಲಾ? ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋದು ಹಾಗಾದರೆ? ಸರಿ. ಓ ಎಸ್. ಸೊ ಬಿಸಿ ಬಿಸಿಯಾದಂಥ ಕಾರ್ನ್ ಪಾಯಸ, ಕಾರ್ನ್ ಖೀರ್ ಅಲ್ವಾ?
ಹೌದು. ಸೊ ಹಾಲು ಹಾಕಿ ಮಾಡಿದ್ರೆ ಖೀರ್ ಅಂತ. ಸೊ ನಾವು ಐ ಮೀನ್ ಸಕ್ಕರೆ ಹಾಲು ಹಾಕೊಂಡ್ರೆ, ಬೆಲ್ಲ ಹಾಕಿದ್ರೆ ಪಾಯಸ. ಬಿಸಿ ಬಿಸಿಯಾದ ಬ್ರೇಕ್ ಪಾಯಸ ರೆಡಿ ಟು ಸರ್ವ್. ಹೇಗಿದೆ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ಪಾಯಸ ಹೇಳಲ್ಲ, ಖೀರ್ ಹೇಳ್ತೀನಿ. ಖೀರ್. ಎಸ್, ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಕಾರ್ನ್ ಖೀರ್ ರೆಡಿಯಾಗಿದೆ. ಒಳ್ಳೆ ಘಮ ಬೇರೆ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಸ್ವೀಟ್ ಡಿಶ್ ನನ್ನ ವೀಕ್ನೆಸ್ ಗೊತ್ತಿದೆ. ಸ್ವೀಟ್ ಡಿಶ್ ಅಂದರೆ ಎಲ್ರಿಗೂ ಇಷ್ಟ, ನನಗಂತೂ ತುಂಬಾ ಇಷ್ಟ. ಸೂಪರ್ಬ್ ಆಗಿರುವಂಥ ಕಾರ್ನ್ ಖೀರ್ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಾರ್ನ್ ಖೀರ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಕಾರ್ನ್ಫ್ಲೇಕ್ಸನ್ನು ಹುರಿದು ಹಾಲು ಸೇರಿಸಿ ಕುದಿಸಿ. ಕುದಿ ಬಂದ ಬಳಿಕ ಸಕ್ಕರೆ ಹಾಕಿ ಮತ್ತೊಮ್ಮೆ ಕುದಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ ಹಾಕಿ ಸರ್ವ್ ಮಾಡಿಕೊಂಡರೆ ಬಿಸಿ ಬಿಸಿ ಕಾರ್ನ್ ಖೀರ್ ಸವಿಯಲು ಸಿದ್ಧ. ಎಸ್, ಟೇಸ್ಟಿಂಗ್ ಟೈಮ್. ತೊಗೊಳ್ಳಿ, ಟೇಸ್ಟ್ ನೋಡಿ ಅಂತೆ. ಆ್ಯಕ್ಚುಲಿ ಈ ಖೀರೆಲ್ಲ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೌದು. ಬಿಸಿ ಬಿಸಿ. ಸೊ ಕಾರ್ನ್ ಎಲ್ಲ ಹೋಗಿ ಕೆಳಗಡೆ ಮುಳುಗಿ ಕೂತಿದೆ. ತೀರಾ ಬಿಸಿ ಇದೆ. ವೆರಿ ನೈಸ್. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಆರಾಮ್ಸೆ ಎಲ್ಲ ಕೂತ್ಕೊಂಡು ತಿನ್ಬೋದು. ಟೇಸ್ಟ್ ಚೆನ್ನಾಗಿದೆ. ಯೂಶ್ವಲಿ ನಾವು ಕಾರ್ನ್ಫ್ಲೇಕ್ಸ್ ಹಾಗೆ ಹಾಲ್ಗೆ ಹಾಕಿ ವಿತ್ ಫ್ರೂಟ್ಸ್ ಎಲ್ಲ ಹಾಕಿ ತಿಂತೀವಿ, ಬಟ್ ಬ್ಲ್ಯಾಂಡ್ ಇರುತ್ತೆ, ಅದಕ್ಕೇನು ಶುಗರ್ ಆ್ಯಡ್ ಮಾಡಿರೋದಿಲ್ಲ. ಇದು ಶುಗರ್ ಆ್ಯಡ್ ಮಾಡಿ ಕೂಡ ಇನ್ನೂ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ವಾವ್. ಸೊ ಮನಸ್ಸಾದಾಗ ಇದನ್ನು ಮಾಡ್ಕೊಳ್ಬೋದು. ಸೊ ಯಾವಾಗಲೂ ಬರೀ ಕಾರ್ನ್ಫ್ಲೇಕ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂದು ಬೋರ್ ಆಗಿದ್ರೆ ಸಂಜೆಗೆ ಏನಾದರೂ ಅಥವಾ ಮಧ್ಯದಲ್ಲಿ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿತ್ತು ಮೇಡಮ್. ಈಸಿ ಟೇಸ್ಟಿ ರೆಸಿಪೀಸ್ ಹೇಳ್ಕೊಟ್ರಿ. ವೆರಿ ಟೇಸ್ಟಿ. ಸೊ ಸುಲಭವಾಗಿ ಜಟ್ಪಟ್ ಅಂತ ಗೆಸ್ಟ್ ಬಂದಾಗ ಏನೂ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಹಾಕಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ಖುಷಿ ಆಯಿತು ತುಂಬ. ಫಸ್ಟ್ ಟೈಮ್ ನಾನು. ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಟೈಮ್ ನನಗೆ ನಿಮ್ಮ ಅತ್ತೆದು ಡಿಶಸ್ ಬೇಕು, ಆಂಧ್ರದ್ದು. ಸೊ ಸ್ಪೈಸಿ ಖಾರ ಡಿಶ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಐ ಲವ್ ಸ್ಪೈಸಿ ಫುಡ್. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಅತ್ತೆಯ ರೆಸಿಪೀಸನ್ನು ನಮಗೆ ಬಂದು ಹೇಳ್ಕೊಡಿ. ಎಸ್, ಒಳ್ಳೆ ರುಚಿಕರವಾದಂಥ ಅಡುಗೆನ ಹೇಳ್ಕೊಟ್ಟಿದ್ದೀರಿ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಜಟ್ಪಟ್ ಅಂತ ಆಗುತ್ತೆ. ರುಚಿಕರವಾದಂಥ ಖಾದ್ಯಗಳು 2 ಸಖತ್ತಾಗಿತ್ತು, ಈಸಿ ಕೂಡ ಆಗಿತ್ತು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.